7 ವರ್ಷಗಳಿಂದಲೂ ಕುಂಟುತ್ತಾ ಸಾಗುತ್ತಿರುವ ಯುಜಿಡಿ ಕಾಮಗಾರಿಯನ್ನ ಆದಷ್ಟು ಬೇಗ ಮುಗಿಸಲು ಪುರಸಭೆಯ ಸಹಕಾರ ಬೇಕು. ಈ ಬಗ್ಗೆ ಚರ್ಚೆ ಮಾಡುತ್ತಾ ಕುಳಿತರೆ ನಮ್ಮ ಕೆಲಸ ಮುಂದೆ ಹೋಗಲ್ಲ. ಭೂಸ್ವಾಧೀನ ಪ್ರಕ್ರಿಯೆ ಬಾಕಿಯಾದ ಹಿನ್ನೆಲೆ ಕಾಮಗಾರಿಗೆ ಒಂದಷ್ಟು ಅಡೆತಡೆಗಳಾಗಿವೆ. ಆದಷ್ಟು ಬೇಗ ಪುರಸಭೆ ಜಾಗ ದೊರಕಿಸಿಕೊಟ್ರೆ ಕಾಮಗಾರಿಯನ್ನ ಮುಂದುವರಿಸಬಹುದು ಎಂದು ನಗರ ನೀರು ಸರಬರಾಜು ಯೋಜನೆ ಮತ್ತು ಒಳಚರಂಡಿ ಮಂಡಳಿಯ ನಿರ್ದೇಶಕಿ ಸುಲೋಚನಾ ಭಟ್ ಹೇಳಿದ್ರು. ಅವರು ಕುಂದಾಪುರ ಪುರಸಭೆಯ ಸಭಾಂಗಣದಲ್ಲಿ ನಡೆದ ಯುಜಿಡಿ ವಿಶೇಷ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ್ರು. ಸಭೆ ಆರಂಭಕ್ಕೂ ಮುನ್ನ ವಿಷಯ ಪ್ರಸ್ತಾಪಿಸಿದ ಹಿರಿಯ ಸದಸ್ಯ ಮೋಹನ್ ದಾಸ್ ಶೆಣೈ, ಅತ್ಯಂತ ಕಷ್ಟಪಟ್ಟು ಯುಜಿಡಿ ಎನ್ನುವಂತಹ ಬಹುಕೋಟಿ ಯೋಜನೆಯನ್ನ ತಂದಿದ್ದೇವೆ. ಆದರೆ ಇಂದು ಈ ಯೋಜನೆ ನಮಗೆ ಬೇಕಾ ಎನ್ನುವ ಜಿಜ್ಞಾಸೆಗಳು ನಮ್ಮನ್ನ ಕಾಡ್ತಾ ಇದೆ. ಈ ಯೋಜನೆಯಲ್ಲಿ ಕೊಳಚೆ ಸಂಗ್ರಹ ತೊಟ್ಟಿಗಿಂತಲೂ ಬೇಕಾದಷ್ಟು ಸಮಸ್ಯೆಗಳು ನಮಗೆ ಎದುರಾಗಿದೆ. ಕಾಮಗಾರಿಯಲ್ಲಾದ ಅವ್ಯವಸ್ಥೆಗಳ ವಿರುದ್ಧ ಜನ ನಮ್ಮನ್ನ ನೋಡಿ ಬೈಯುತ್ತಿದ್ದಾರೆ. ಯೋಜನೆ ತಂದ ಬಳಿಕ ಅದು ಸರಿಯಾಗಿ ಜಾರಿಯಾಗದಿದ್ದರೆ ಜನಪ್ರತಿನಿಧಿಗಳನ್ನ ಹೊಣೆ ಮಾಡ್ತಾರೆ. ಜನಪ್ರತಿನಿಧಿಗಳು ಕೆಲಸವೇ ಮಾಡಿಲ್ಲ ಎಂದು ದೂರ್ತಾರೆ. ಯುಜಿಡಿ ಜನರಿಗೆ ಶಾಪವಾಗದೆ ಪ್ರಯೋಜನಕಾರಿಯಾಗಲಿ ಎಂದು ಹೇಳಿದ್ರು. ಕೆಲಸ ಮಾಡಿ ಬಿಟ್ಟು ಹೋಗಿದ್ದಾರೆ. ಪುನಃ ಎಸ್ಟಿಮೇಟ್ ಕಾಸ್ಟ್ ಜಾಸ್ತಿ ಆಗ್ತದೆ. ಇವತ್ತಿಗೆ ಗೊತ್ತಿದೆ ಎಲ್ಲ ಪ್ರತಿಯೊಂದು ಕಾಸ್ಟ್ ಜಾಸ್ತಿ ಆಗ್ತದೆ. ನಾನು ವಿವರಿಸಬೇಕಾಗಿಲ್ಲ. ಆದ್ರೆ ಇದಕ್ಕೆ ಸರಿಯಾಗಿ ನಮ್ಮ ಇದರಲ್ಲಿ ನಾವು ಅದನ್ನ ವ್ಯವಸ್ಥೆನ ನಾವು ಮಾಡಿಕೊಡ್ತೇವೆ. ಅದು ನಿಮಗೆ ಸಮಸ್ಯೆ ಅಲ್ಲ. ನಮ್ಮ ಅಧ್ಯಕ್ಷರ ಜೊತೆ ನಾನು ಚರ್ಚೆ ಮಾಡ್ತೇನೆ. ನೀವೆಲ್ಲವೂ ಸಿದ್ಧತೆ ಮಾಡಿಕೊಂಡ್ರೆ ನಮ್ಮ ಅಧ್ಯಕ್ಷರ ಜೊತೆ ಚರ್ಚೆ ಮಾಡಿ ಅದಕ್ಕೆ ಏನ್ ಬೇಗ ಪರಿಹಾರವನ್ನ ಕಾಣುವ ಪ್ರಯತ್ನ ಶಾಸಕರಿದ್ದಾರೆ. ಶಾಸಕರ ಜೊತೆಯಲ್ಲಿ ಮತ್ತು ನಮ್ಮ ಅಧ್ಯಕ್ಷರ ಬೋರ್ಡಿನ ಅಧ್ಯಕ್ಷರ ಜೊತೆಯಲ್ಲಿ ಮುಂದಿನ ಇನ್ನೊಂದು 15 ದಿನದಲ್ಲಿ ಅವರೊಂದು ಈ ಭಾಗದ ವಿಸಿಟ್ ಕೂಡ ನಾನು ಮಾಡ್ತೇನೆ. ಅಧಿಕಾರಿಗಳ ಜೊತೆ ಪ್ರಗತಿ ಪರಿಶೀಲನೆ ಮಾಡ್ತೇನೆ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಹಾಗಾಗಿ ಆ ವಿಷಯವನ್ನ ನಾವು ನೋಡ್ಕೊಳ್ತೇವೆ. ಆದ್ರೆ ಇಲ್ಲಿ ಆಗಬೇಕಾಗಿರುವಂಥದ್ದು ನಮಗೆ ಬೇಕಾಗಿರ್ತಕ್ಕಂಥ ಜಾಗ, ಅದನ್ನ ತಮ್ಮ ಕಡೆಯಿಂದ ತಾವು ಸಂಪೂರ್ಣವಾಗಿ ನಮಗೆ ಬಿಟ್ಟುಕೊಟ್ಟಾಗ ಮಾತ್ರ ಅದನ್ನ ಆಗ್ಲಿಕ್ಕೆ ಸಾಧ್ಯ ಇದೆ. ಅದಕ್ಕೋಸ್ಕರ ನಾನು ನಮ್ಮ ಚೀಫ್ ಆಫೀಸರ್ ಅವರ ಹತ್ರ ಇದುವರೆಗೆ ಏನಾಗಿದೆ ಪ್ರಗತಿ, ಅದರಲ್ಲಿ ಪ್ರಾರಂಭದಿಂದ ಯಾವ್ಯಾವುದನ್ನ ನಾವು ಸಿದ್ಧತೆಯನ್ನು ಮಾಡ್ಕೊಂಡಿದ್ದೇವೆ, ಯಾವ್ಯಾವುದು ಸಿದ್ಧವಾಗಿದೆ, ನಮಗೆ ಕೆಲಸ ಮಾಡಲಿಕ್ಕೆ ಸಿದ್ಧ ಮಾಡಬಹುದು ಅನ್ನೋದನ್ನ ನನಗೆ ಚೀಫ್ ಆಫೀಸರ್ ಅವರು ವರದಿ ಕೊಡಬೇಕಾದ್ರು. ಸಭೆಯಲ್ಲಿ ಅಧ್ಯಕ್ಷೆ ವೀಣಾ ಭಾಸ್ಕರ್ ಮೆಂಡನ್, ಉಪಾಧ್ಯಕ್ಷ ಸಂದೀಪ್ ಕಾರ್ವಿ, ಸ್ಥಾಯಿ ಸಮಿತಿ ಅಧ್ಯಕ್ಷ ಶೇಖರ್ ಪೂಜಾರಿ, ಮುಖ್ಯಾಧಿಕಾರಿ ಗೋಪಾಲಕೃಷ್ಣ ಶೆಟ್ಟಿ ಉಪಸ್ಥಿತರಿದ್ದರು.